ಒಂಬನೇ ವರ್ಷದ ಕುಟ್ಲದ ರಾಮಲಕ್ಷ್ಮಣ ಜೋಡಕರೆ ಕಂಬಳ ಕುಟ್ಟಡು ನಾಯರದ ಮಲ್ಲ ವಿಭಾಗಡ್ ಫೈನಲ್ ಪ್ರವೇಶ ಮಲ್ತೀರು 80 ಬಡಗ ಬೆಟ್ಟು ಕಲ್ಲಪಾಪು ಶ್ರೀಕಾ ಸಂದೀಪ್ ಶೆಟ್ಟರ್ ನಾಯರದ ಮಲ್ಲ ಇರ್ಲು ಸರ್ ಕಂಗ್ರಾಚುಲೇಷನ್ ಇಂದು ಏತ್ನೇ ಸರ್ತಿದ ಫೈನಲ್ ಪಂಡ ಏ ಸರ್ತಿ ಫೈನಲ್ ಪ್ರವೇಶ ಮಾಡ್ತಾರೆ ಈ ಸರ್ತಿ ಸೀನಿಯರ್ ಆಯ್ನ ಇಬೋಗೋಡು ಮೂಜಿನೇ ಸರ್ತಿ ಫೈನಲ್ ಎಂಟ್ರಿ ಮೂಜಿನ ಸರ್ತಿ ಫೈನಲ್ ಎಂಟ್ರಿ ಅಂಚೆ ನೆಕ್ ಪೂರ ಮಸ್ತ್ ಜೋಕುಲ್ನ ಪೂರ ಸಪೋರ್ಟ್ ಉಂಡು ಪೂರ ನಮ್ಮ ಎಂಕಲ್ ಆ ಟೀಮ್ ಈ ಟೀಮ್ ಉಂಡಲ್ಲ ಇಜ್ಜಿ ಅಂಡ್ ರಡ್ಡ್ ಟೀಮ್ ಕಂಬೈಂಡ್ ಉಂಟು ಸುರತ್ಕಲ್ ಕಂಡಿಗೆ 80 ಬಡಗ ಬೆಟ್ಟುಲ ಅಂಚೆ ಅವು ಎಂಕಲ್ ಸೇರ್ನಾಗ 80 ಬಡಗ ಬೆಟ್ಟು ಹತ್ರ ಸುರತ್ಕಲ್ ಒಂದಲ್ಲ ಇಜ್ಜಿ ಪೂರ ಒಂಜಿ ಅಪ್ಪೆ ಜೋಕುಲ್ ನರ್ಕ ಒಂದು ಕೊನ ಒಂದಲ್ಲ ಒಂಜಿ ಎರು ಇರ್ನ ಪಾಂಚೆ ಪಾಂಚೆ ಒಂಜಿ ಸಂದೀಪ್ ಶೆಟ್ಟರ್ ಸಂದೀಪ್ ಶೆಟ್ಟರ್ ನಾನು ಐತೆದರು ಐತ ಪೂತರ ಸಾಂತು ಸಾಂತು ಎಂಚ ಒಂದುಂಡು ಸರ್ ಬಂಡ ಮೂಜಿ ಫೈನಲ್ ಅಂಡ್ ಎಂಚ ಒಂದುಂಡು ಟೀಮ್ ದಕಲ್ನ ಹಾಕಿದಾಲ ಪನರಿಜ್ಜಿ ಸರ್ ಅವು ಪೂರ ಟೀಮ್ ವರ್ಕ್ ಬಂಡ ಎಂಕಲ್ ಎಂಕುಲು ದಾಲ ಕುದೋನಿ ಲೆಕ್ಕನೆ ಎಂಕಲ್ ಜೋಕುಲು ಪೂರ ಉಲ್ಲೇರು ಬೊಕ್ಕ ಮೇಯ್ನ್ ಎಂಕಲ್ ಇಲ್ಲಾಡಿ ಇರ್ದಂಗ್ರ ದಾಮೋದರ್ ಬಂದ್ ಆರು ಉಲ್ಲೇರು ಬೊಕ್ಕ ದಿಲೀಪ್ ಅನ್ನಿ ಬೊಕ್ಕ ಮಕ್ಕಳು ಪೂರ ಇಂಚಿನ ಸಪೋರ್ಟ್ ಬೋರ್ಡ ಅವೇನು ಪೂರ ಮಲ್ತೊಂದುಲ್ಲ ಸರ್ ಇದು ಈ ಇಯರ್ಲು ಎಲ್ಲಿಯಾಡು ಇಲ್ಲ ಜೋಡಿ ಆದಿತ್ತಾನ ಅಪಗ ಮಿನಿ ಮೆಡ್ಲ್ ಆದಿತ್ತಾನ ಅಂದ್ ಸರ್ ಇಂದುವೆ ಕಂಬ್ಲೋಡು ಒಂದೇ ಜೋಡಿಗೆ ಎಲ್ಲೆಡ್ ಮೆಡ್ಲ್ ಆತಂದು ಸೆಕೆಂಡ್ ಮೆಡ್ಲ್ ಆತ ಮೂಲೆ ಪೋಯ ವರ್ಷ ಬಳ್ಳದ ಇಲ್ಲೇಡ ಬಲ್ಲದಲ್ಲೆಡ್ ಅದೇ ಸರ್ ಬಲ್ಲದ ಸಂದೀಪ್ ಅಣ್ಣ ಪುದರಡ್ ಅಂಚೆ ಈ ಸರ್ ಸೀನಿಯರ್ ಅದು ಮೂಜಿ ಕಂಬ್ಳ ಫೈನಲ್ ಬತ್ತ ಒಂಜೆಟ್ ಫಸ್ಟ್ ಒಂಜೆಟ್ ಸೆಕೆಂಡ್ ಇನ್ನಿದೆ ದಾದ ಅಂದ್ ನಾನು ಸಂದೀಪ್ ಶೆಟ್ಟರ್ ಬಂಡ ಮೇರೆ 80 ಬಡೆ ಬಿಟ್ಟು 80 ಬಡೆ ಬಿಟ್ಟದ ಸಂದೀಪ್ ಶೆಟ್ಟರ್ ಯಾನು ಶುಭಕರ್ ಶೆಟ್ಟಿ 80 ಬಡೆ ಬಿಟ್ಟು ಅಂದ ಸಂದೀಪ್ ಶೆಟ್ಟರ್ ನಮ್ಮ ದೋಸ್ತಿ ಆರೆಗ್ ಮೆಟ್ಲ ಒಂದುಂಡು ಮೂಜಿನ ಸರ್ತಿ ಫೈನಲ್ ಹೋಗುತ್ತೇವೆ ನಾವಿರ್ದ ಮಲ್ಲ ವಿಭಾಗ ಈ ಸಲ ಜಿದ್ದಾಜಿದ್ದಿನ ಫೈಟ್ ಅವಲ ಅದೇ ಒಬ್ಬರು ಬಣ್ಣು ಬರುಣ್ ಬನ್ರಪ್ಪ ಜಿತ ನಿಗೆ ಈರ್ನಾಯರು ಇನಿ 11-6-0 ಪಾರ್ದಿಲ್ಲ ಎಡ್ಡೆ ರೇಸ್ ಇರಲ್ಲ ಮುರಣಿಲ ಒಂಜಿ ರೆಕಾರ್ಡ್ ಅಲ್ವಾ ಕಕ್ಕಿ ಬದೋಡ್ಲ ಒಂಜಿ ಎಡ್ಡೆ ಟೈಮಿಂಗ್ ಇರಬಾರ್ದು 11.14 ಅದನ್ನೆಲ್ಲ ನಮ್ಮ ಜವನೇರ್ನ ಮತ್ತೆ ಸಾಧನೆ ಎನ್ನ ಬುದಾರೆ ವಿಜೇಶ್ ಮಾತಾಡದಲ್ಲ ಎಂಗ್ಲ ಟೀಮ್ ದ ಬಾರಿ ಎಫರ್ಟ್ಸ್ ಉಂಡು ಬೊಕ ಎಂಗ್ಲ ತಾಂಕುನ ಬಾರಿ ಎಫರ್ಟ್ಸ್ ಉಂಡು ಮೈನ್ ಅದು ಪನೋಡಂಡ ಮಂಜನ್ನಗೆ ಎಫರ್ಟ್ಸ್ ನೆತ್ತ ಪೂರ ನಕ್ರೆ ಮಂಜುನಾಥ್ ಭಂಡಾರಿ ದಾದೆತ್ತಂಡಲ ಆರೆ ಪೂರ ಆರ್ನ ಆರ್ನ ನೇತೃತ್ವ ಎಂಗ್ಲ ಟೀಮ್ ಪೋಪಿನ್ ಆರ್ನ ಒಂಜಿ ನೇತೃತ್ವ ದಿಲೀಪ್ ಅನ್ನಿ ಒಂದೇ ಆರ್ನ ಇಲ್ಲ ಡೆಪ್ಪುಂಡು ಸಾಂತೇರು ಆಡಿಗೆ ಆಡಿಗೆ ಇತ್ತ ಕಲ್ಲೇರಿ ಒಂದು 6 ನೆಪ್ಪನೇರು ಅಂಚ ಬಾರಿ ಖುಷಿ ಆಪ್ ಸಂದೀಪ್ ಶೆಟ್ಟರ್ ಎಲ್ಲರಿಗೆ ಎತ್ತಿನ ಓಟಗಾರರು ಉನ್ನಬೋರಂಗಡಿ ಮಾಸ್ತಿಕಟ್ಟ ಸ್ವರೂಪ್ ಕಂಬಳದಲ್ಲಿ ಹೊಸ ಮೈಲಿಗಲ್ಲೆ ನವ ವರ್ಷದ ಒಡಮನೆಯ ವರ್ಷದ ಒಂಬನೇ ವರ್ಷದ ಕುಟ್ಲದ ರಾಮಲಕ್ಷ್ಮಣ ಜೋಡಕರೆ ಕಂಬಳ ಕುಟ್ಟಡು ನಾಯರದ ಮಲ್ಲ ವಿಭಾಗಡ್ ಒಂಜನೆ ಬಹುಮಾನದ ತೀರ್ಪು 80 ಬಡಗ ಬೆಟ್ಟು ಕಲ್ಲಪಾಪು ಸಂದೀಪ್ ಶೆಟ್ಟರ್ನ ಇರ್ಲು ಇಂದೊಂಜಿ ಹೊಸ ರೆಕಾರ್ಡ್ ಕಂಬಳಡೆ ಪಂಡ ಕಮ್ಮಿ ಟೈಮ್ ಇಡ್ ಪಾರ್ದು ಸರ್ ಪನ್ಲೆ ಎಂಚ ಒಂದು ಟೈಮ್ ಸರ್ ಒಂದು ಈ ಟೈಮಿಂಗ್ ಎಂಕ್ಲು ಎಕ್ಸ್ಪೆಕ್ಟ್ ಮಲ್ತಿನಕ್ಲು ಅತ್ತು ಎಂಕ್ಲು ಕರೆ ತಿಕ್ಲಕನೆ ಚೇಂಜ್ ಮಲ್ತು ಅಂತ ಇನ್ನಿ ಒಂಜಿ ಇಂಚ ಮಲ್ತದ ಗಿಡ ಇಂಚ ಹಾಕೊಂಡು ಒಂದು ಎಂಕ್ಲು ತುಯ್ನಿ ಆ ಕರೆಕ್ಟ್ ಎಂಕ್ಲಿಗೆ ಟೈಮಿಂಗ್ ಬರ್ತದೆ ಒಂದು ಒಂಜಿ ಖುಷಿ ಪಡೆವನ ಇದು ಕಂಬಳದ ಅಂದ್ರೆ ಎಲ್ಲರೂ ಸಹ ನೋಡ್ಬೇಕು ಅಂತ ಕನ್ನಡದಲ್ಲಿ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಕಂಬಳದಲ್ಲಿ ಇದೊಂದು ಹೊಸ ದಾಖಲೆ ಒಂದು ಅತ್ಯುತ್ತಮ ಟೈಮ್ ಅಂಗಲಿ ಹಿಂದಿರುವ ಎಲ್ಲಾ ರೆಕಾರ್ಡ್ ಅನ್ನು ಬ್ರೇಕ್ ಮಾಡಿ ಅತಿ ಕಡಿಮೆ ಟೈಮ್ ಅಲ್ಲಿ ವೇಗದ ಇದು ರೇಸ್ ಆದದ್ದು ಇವತ್ತು ಅದು ಮಂಗಳೂರಿನ ರಾಮಲಕ್ಷ್ಮಣ ಜೋಡಕರೆ ಕಂಬಳದಲ್ಲಿ 80 ಬಡಗಬೆಟ್ಟಿನ ಹೆಸರಲ್ಲಿ ಕೋಣದ ಹೆಸರು ಹೇಳಿ ಸುರತ್ಕಲ್ ಕಂಡಿಗೆ ಪಾಂಚ ಕಾರ್ಕಳ ಗಾಂಧಿ ಮೈದಾನ ಕೋಣಗಳನ್ನು ಓಡಿಸಿದವರು ಕುಂದಬಾರಂದಡಿ ಮಾಸ್ತಿಗಟ್ಟೆ ಸ್ವರೂಪ ಇದು ಇದು ಎಷ್ಟು ಟೈಮ್ ಅಲ್ಲಿ ಓಡಿತು ಅದನ್ನು 10:83 ಓಡಿತು ಹೌದು 8.62 ಹೌದು ಅದು ಕಂಬಳದಲ್ಲಿ ಹೊಸ ರೆಕಾರ್ಡ್ ನಿಮ್ಮ ಕೋಣಗಳು ಮಾಡಿದೆ ಚಾನ್ಸ್ ಅಲ್ಲೆಲ್ಲ ಹೇಗೆ ಓಡಿತು ಸಾಧಾರಣ ಓಡಿದೆ ನಾವು 11:42 ಓಡಿದೆ ಅದ ಇಂಪ್ರೂವ್ಮೆಂಟ್ ಆಗ್ತಾ ಹೋಗಿದೆ ಇನ್ನು ಕೂಡ ಆಗ್ಬೇಕಂತ ನಮ್ಮ ಅಭಿಲಾಷೆ. ಈ ಕೋಣಗಳನ್ನು ಓಡಿಸಿದ ಓಟಗಾರ ಕುಂದಬಾರಂದಡಿ ಮಾಸ್ತಿಕಟ್ಟೆ ಸ್ವರೂಪ್ ಅವರಿದ್ದಾರೆ. ಸ್ವರೂಪ್ ಅವರೇ ಅಭಿನಂದನೆಗಳು. ಅತಿ
ವೇಗದಲ್ಲಿ ಓಡಿದ ಓಟಗಾರರು ಈಗ ನೀವು ಕಂಬಳ ಕ್ಷೇತ್ರದಲ್ಲಿ ಹೇಗೆ ಅನಿಸ್ತದೆ ಎರಡು ಮಾತು ಹೇಳಿ. ಖುಷಿ ಆಗ್ತಾ ಉಂಟು. ಕೋಣ ಓಡಿದ್ರೆ ನಾವು ಓಡುದು ಅಷ್ಟೇ. ಯಾವಾಗ ನೀವು ಕಂಬಳ ಕ್ಷೇತ್ರಕ್ಕೆ ಬಂದ್ರೆ ಒಂದು ಎಷ್ಟು ವರ್ಷ ಅನುಭವ ಇತ್ತು ನಿಮ್ಗೆ? ನನ್ 3 ವರ್ಷ ಆಯ್ತು. 3 ವರ್ಷ. ಹಾ. ಅದು ಸುರು ಕಂಬಳದಲ್ಲಿ ಜೂನಿಯರ್ ಅಲ್ಲಿ ಕೋಣ ಇತ್ತ, ಮತ್ತೆ ಸಡನ್ಲಿ ಸೀನಿಯರ್ ಅಲ್ಲಿ ಓಡಿಸಿದ್ದು. ಸೀನಿಯರ್ ಆಗಿದ್ದು ಫಸ್ಟ್ ಕಂಬಳದಲ್ಲಿ ಸೆಕೆಂಡ್ ಮೆಡಲ್ ಆಗಿದೆ, ಮತ್ತೆ ಒಂದು ಕಂಬಳ ಫಸ್ಟ್, ಇವತ್ತು ಫಸ್ಟ್. ಹುಡುಗ 3 ವರ್ಷ ಆಯ್ತು ಬಂದು, ಆದ್ರೆ ಒಳ್ಳೆ ರೀತಿಯಲ್ಲಿ ಓಡಿಸಿದ್ದಾನೆ. ಇನ್ನು ಕೂಡ ಅದಕ್ಕಿಂತ ನಮಗಿಂತ ರೆಕಾರ್ಡ್ ಜಾಸ್ತಿ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಆಗ್ಲಿ ಅಂತ ಹೇಳಿ. ಹೋದ ವರ್ಷ ಇದೇ ಜೋಡಿ ಅಪ್ಪಣ್ಣನ ಹೆಸರಲ್ಲಿ, ಸಂದೀಪ್ ಶೆಟ್ಟಿ ಹೆಸರಲ್ಲಿ ಹಗ್ಗ ಜೂನಿಯರ್ ಅಲ್ಲಿ ಸೆಕೆಂಡ್ ಮೆಡಲ್ ಆಗಿದೆ. ಈ ವರ್ಷ ಇದೇ ಜೋಡಿ ಹಗ್ಗ ನೇಗಿಲ್ ಸೀನಿಯರ್ ಅಲ್ಲಿ ಫಸ್ಟ್ ಮೆಡಲ್ ಆಗಿದೆ. ಅದು ಸಾರ್ವತ್ರಿಕ ದಾಖಲೆ ಆಗಿದೆ ಕಂಬಳ ಕ್ಷೇತ್ರದ ಒಂದು. ಅದು ಸಂದೀಪ್ ಶೆಟ್ಟಿ ಹೆಸರಲ್ಲಿ. ಭಾರಿ ಖುಷಿ ಆಗ್ತಾ ಉಂಟು. ಸುರತ್ಕಲ್ ಖಂಡಿಗ ಮತ್ತು 80 ಬಡಗ ಬಿಟ್ಟು ದಂಡ ಜಂಟಿ ಓಡಿಸುವುದು ಇದೊಂದು. ಮತ್ತೆ ನಕರೆ ಮಂಜಾತ್ ಭಂಡಾರ ನಿರ್ದೇಶನ. ಅಭಿನಂದನೆಗಳು ನಿಮ್ಮ ಹೊಸ ರೆಕಾರ್ಡಿಗೆ. ಮುಂದಿನ ಕಂಬಳಗಳಿಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್.